ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಅಂಗನವಾಡಿದ ಇರುವ ಕಾರ್ಯಕರ್ತೆಯರ್ನ ಕೆಲಸ ಖಾಲಿ ಉಂಡು ಆಜಿ ಅಂಗನವಾಡಿಲೆಗ್ ಕಟ್ವಡ ಐತಿ. ತಹಶೀಲ್ದಾರ್ ಅಡಿಜಾಗಿ ಇಜ್ಜಿಂದ ಪಂಡಿ ನಡೆದವ್ರ ದಾನಿಲಿನ ಸಹಾಯ ಕೇಂದ್ರ ಬಂಟ್ವಾಳ ತಾಲೂಕು ಪಂಚಾಯತ್ ಸಭೆಟ್ ಸಿಡಿಪಿಒ ಮಮತಾಜ್ ಮಾಹಿತಿ ಕೊಡ್ತೇರು. ಬಂಟ್ವಾಳ ತಾಲೂಕು ಪಂಚಾಯತ್ ಸಾಮಾನ್ಯ ಸಭೆ ಪಂಚಾಯತ್ ಆಡಳಿತಾಧಿಕಾರಿ ಎಚ್ ಶಶಿಧರ್ ಗುರ್ಕಾರ್ಮಿಡ್ ನಡೆತಂಡ ಬೇತೆ ಬೇತೆ ಇಲಾಖೆಲಿನ ಬಗೆಟ್ ಅಧಿಕಾರಿಲಿಡ್ದು ಮಾಹಿತಿ ದೆತ್ತುನ್ನ ಆಡಳಿತಾಧಿಕಾರಿ ಕೆಲವೊಂಜಿ ಸಮಸ್ಯೆలను ಪರಿಹಾರ ನಾಡ್ಪತ್ತರೆ ತೆರಿಪಾಯರು. ತಾಲೂಕು ಪಂಚಾಯತ್ ಅಧೀನುಡು 14 ಬಾಡಿಗೆ ಕಟ್ಪುಣಲುಂಡು ಒಂದೆಟ್ಟು ರಡ್ಡು ಖಾಲಿ ಉಂಡು 16 ಬಾಡಿಗೆ ದಕ್ಕಲು ಬಾಡಿಗೆ ಬಾಕಿ ಇತ್ತಿನಕ್ಲಿಗೆ ರಡ್ಡು ಸರ್ತಿ ನೋಟಿಸ್ ಕೊಡ್ದಿತ್ತದು ಎನ್ಮ ಅಂಗಡಿ ದಕ್ಕಲು ಬಾಡಿಗೆ ಕಟ್ಟದಿರು 4 ಅಂಗಡಿ ದಕ್ಕಲು ಕಟ್ಟದ ಜಿರಂದು ಇಒ ಪಂಡಿರು. ಮೂಜನೇ ನೋಟಿಸ್ಗಳ ಗುಮನ ಕೋರ್ಜಿನ ಕಾನೂನು ಕ್ರಮ ದೆತ್ತುನರೆ ಆಡಳಿತಾಧಿಕಾರಿ ಪಂಡಿರು. ಅಂಗನವಾಡಿ ಸಮಸ್ಯೆಲಿನ ಬಗೆಟ್ ಸಿಡಿಪಿಒ ಮಮತಾಜ್ ಮಾಹಿತಿ ಕೊಡ್ದು ಅಂಗನವಾಡಿ ಕಾರ್ಯಕರ್ತೆಯರ್ನ ಇರುವ ಕೆಲಸ ಖಾಲಿ ಉಂಡು ಆಜ್ ಅಂಗನವಾಡಿಲೆಗ್ ಕಟ್ಪಣ ಇಜ್ಜಿ ತಹಶೀಲ್ದಾರ್ ಅಡಿಜಾಗಿ ಇಜ್ಜಿಂದ ಪಂಡಿ ನಡೆದವ್ರ ದಾನಿಲಿನ ಸಹಾಯ ಕೇಂದ್ರ ಅಂತ ಪಂಡಿರು. ಶಾಲೆಲಿಡ ಅಂಗನವಾಡಿಲೆಗ್ ಅವಕಾಶ ಕೊರಿಯರೆ ಕರಿನ ಸಭೆಟ್ಟು ಸೂಚನೆ ಕೊಡ್ದಿತ್ತೇರು. ಐತಂಚ ನಡಪಾಯರೆ ಇಒ ತೆರಿಪಾಯರು. ಪಶು ವೈದ್ಯಕೀಯ ಇಲಾಖೆದ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಉಮೇಶ್ ಕಿರಣ್ ಬೀದಿ ನಾಯಿಲಿನ ರಕ್ಷಣೆ ಬಗೆಟ್ ಮಾರ್ಗಸೂಚಿಲಿನ ಮಾಹಿತಿ ಕೊರ್ದು ಪಾಲನೆ ಮಲ್ಪುಡಾಯಿನ ವಿಧಾನ ಬೊಕ್ಕ ಸರ್ಕಾರದ ನಿರ್ದೇಶನ ಬಗೆಟ್ ವಿವರ ಕೊರಿಯರು. ಬಹುಗ್ರಾಮ ಪರ್ಪನ ನೀಡಿದ ಯೋಜನೆ ಕೆಲಸ ಬಗೆತ ದೂರ್ಲಿನ ಬಗೆಟ್ ಸಾರ್ವಜನಿಕರಿಗೆ ಸಮಸ್ಯೆ ಆವಂದಿನಂಚ ಗುಮನ ಕೊರಿಯರು ತೆರಿಪಾಯರು. ಜನವರಿ ಸುರುತ ವಾರದೊಲೆ ಈ ಮಾತ ಕೆಲಸಲೆಗೂ ಒಪ್ಪಿಗೆ ದೆತ್ತನೋಡು ಕ್ರಯಕ್ಕೂ ದೆತ್ತೊನ್ನಂಚಿನೇನು ಸಾಮಾನ್ಯ ಸಭೆಟ್ ಕಡ್ಡಾಯ ಒಪ್ಪಿಗೆ ಆಯ್ಬೊಕ್ಕ ಮಲ್ಪೊಡುಂದು ಇಒ ಪಂಡಿರು. ರಾತ್ರಿ ಬಾರಿ ಪೊರ್ತು ಕರೆದು ಇಲ್ಲೊಂಜೆ ಕೊಟ್ರಾಸಿ ಬೊಗುದಿನ ಕಡಬ ಪೊಲೀಸ್ ಸ್ಟೇಷನ್ದ ಹೆಡ್ ಕಾನ್ಸ್ಟೇಬಲ್ ಅನ್ನು ಊರ್ದಕಲು ಪತ್ತುದೀದು ಈ ಪೊರ್ತುಡು ತಪ್ಪಾಯಿರುವುದು ಆ ಇಲ್ಲದ ಒರಿ ಅಗ್ಗುಪೆಟ್ಟು ಪಾಡಿನ ಸಂಗತಿ ಕೊಯ್ಲಾಡು ನಡೆತಿದ್ದಳು. ಕಡಬ ತಾಲೂಕು ಕೊಯ್ಲದ ಇಲ್ಲೊಂಜೆಕ್ ರಾತ್ರಿ ಪೊರ್ತು ಕರೆದು ಕ್ರಮದಂತೆ ಪೊಗ್ಗುದಿನ ಕಡಬ ಪೊಲೀಸ್ ಸ್ಟೇಷನ್ದ ಹೆಡ್ ಕಾನ್ಸ್ಟೇಬಲ್ ಅನ್ನು ಊರ್ದಕಲು ಪತ್ತದೇರು. ಈ ಪೊರ್ತುಡು ತಪ್ಪಾಯಿರುವುದು ಆ ಇಲ್ಲದ ಒರಿಯಾಗ ಪೆಟ್ಟು ಪಾಡ್ದಿನ ಬಗೆಟ್ಟು ದೂರು ಕೊಡ್ತೇರು. ಕಡಬ ಪೊಲೀಸ್ ಸ್ಟೇಷನ್ದ ಹೆಡ್ ಕಾನ್ಸ್ಟೇಬಲ್ ರಾಜು ನಾಯಕ್ ಆರೋಪಿಯಾದುಲ್ಲೇರು. ಬುಧವಾರ ರಾತ್ರಿ ಬಾರಿ ಪೊರ್ತು ಕರೆದು ಕೊಯ್ಲದ ಹರೀಶ್ ಪಂಪನರನ ಇಲ್ಲಡೆ ರಾಜು ನಾಯಕ್ ಪೊಗ್ಗುದೇರು. ಈ ಪೊರ್ತುಡು ಇಲ್ಲದಕ್ಕಲು ಅರೆನು ಪತ್ತದೇರಿಗೆ ಜಾಗಿರ್ದು ತಪ್ಪವನ ಉದ್ದೇಶಡು ಚೇತನ್ ಪಂಪನರಿಗೂ ಪೆಟ್ಟು ಪಾಡ್ದೇರು. ಈ ಬಗೆಟ್ಟು ಕೊಯ್ಲದ ಬಾಬು ಗೌಡ ಪಂಪನಾರು ಕೊರೋನಾ ದೂರದಂಚ ಕಡಬ ಸ್ಟೇಷನ್ ಕೇಸ್ ಪಾಡ್ದೇರು. ಆರೋಪಿ ರಾಜು ನಾಯಕನ್ನು ಸ್ವಾಧೀನಗುದೆ ತೊಂದು ಸ್ಟೇಷನ್ ವಿಚಾರಣೆ ಮಲ್ತದಿತ್ತದ ಕರ್ತವ್ಯ ಅಮಾನತು ಮಲ್ತದನೆಂದು ಪೊಲೀಸರು ತೆರಿಪಾದರು. ಕಂಡನಿ ಬೊಡಿದಿ ಪರಬೆರೇನು ಡಿಜಿಟಲ್ ಅರೆಸ್ಟ್ ಮಲ್ತದು ಅಕ್ಲೆರ್ದು 84 ಲಕ್ಷ ರೂಪಾಯಿ ಒಯ್ತೊನರೆ ಪ್ರಯತ್ನ ಮಲ್ತಿನ ಸೈಬರ್ ಮೋಸ ಮಲ್ಪನಕ್ಲಿನ ಕುತಂತ್ರ ಪಲಿಪಂದಿನಂಚ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಬೊಕ್ಕ ಮುಲ್ಕಿ ಪೊಲೀಸರು ತಪ್ಪಾಯಿನ ವಿಶೇಷ ಸಂಗತಿ ನಡೆತದಂಡು. ಮುಲ್ಕಿದ ದಾಮಸ್ಕಟ್ಟೆ ಕೋಲ್ಪೆಟ್ಟು ಪನ್ಪುನಲ್ಪ 84 ವರ್ಷ ಪ್ರಾಯದ ಬೆನೆಡಿಕ್ಟ್ ಫೆರ್ನಾಂಡಿಸ್ ಬೊಕ್ಕ ಅರೆನ ಬೊಡೆದಿ 71 ವರ್ಷ ಪ್ರಾಯದ ಲಿಲ್ಲಿ ಫೆರ್ನಾಂಡಿಸರಿಗೆ ಸೋಮವಾರ ವಾಟ್ಸಪ್ ವಿಡಿಯೋ ಫೋನ್ ಬೈದರು. ಫೋನ್ ಮಲ್ತಿನ ದಗಲ್ಬಾಜಿಲು ಉತ್ತರ ಪ್ರದೇಶದ ಸಿಐಡಿ ಪೊಲೀಸರಿಂದ ಪಂತೆರು. ನಿಖಲು ಬೊಂಬೈದ ಬ್ಯಾಂಕ್ ಅಕೌಂಟ್ ಹಿಡಿದು 6 ಕೋಟಿ ರೂಪಾಯಿ ದೆತ್ತದು ಮೋಸ ಮಲ್ತಿದರು. ನಿಕ್ಲೆನ ಮಿತ್ತು 10 ಕೇಸ್ ಪಾಡ್ದಂಡು ಕಾಸು ಪೀರ ಕಟ್ಟೋಡು ಕಾಸು ಕೊರ್ಪುನಡೆ ಮುಟ ನಿಕ್ಲೆನ ಡಿಜಿಟಲ್ ಅರೆಸ್ಟ್ ಮಲ್ತದಂಡು ತಪ್ಪ ತುವಡೆ ಒಂಜಿ ಏಲಿಯ ಇಲ್ಲಡದು ಪಿದೈ ಬತ್ತರಂಡ ಎಂಕ್ಲೆನ ಜನ ನಿಕ್ಲೆನ ಗುಂಡು ಪಾಡ್ದು ಕೆರ್ಪೇರು. ನಿಕ್ಲೆನ ಅಕೌಂಟ್ ಉಡುಪುನ 84 ಲಕ್ಷ ರೂಪಾಯಿನು ತುರ್ತು ವರ್ಗ ಮಲ್ಪೊಡೊಂದು ಪೋಡಿಪಾದಿತ್ತೆರು. ದೆಡ್ದು ಕೆಪ್ಪುಗುಪ್ಪಾಯಿನ ಕಂಡನಿ ಬೊಡಿದಿ ಬುಧಾರ ಗಿನಿಗೋಳಿದ ಕೆನರಾ ಬ್ಯಾಂಕ್ಗೂ ಪೋದು ಆಕ್ಲಿನ FD ಅಕೌಂಟ್ ಉಡುಪುನ 84 ಲಕ್ಷ ರೂಪಾಯಿನು ದಗಲ್ ಬಾಜಿಲಿನ ಬ್ಯಾಂಕ್ ಅಕೌಂಟ್ಗೂ ವರ್ಗ ಮಲ್ಪರೆ ಮ್ಯಾನೇಜರ್ಗೂ ಕೇನೊಂದೆರು. ಅಂಡ ಬ್ಯಾಂಕ್ ಮ್ಯಾನೇಜರ್ ಆತ್ಮಲ್ಲ ಮಟ್ಟದ ಕಾಸು ವರ್ಗ ಮಲ್ಪನ ಬಗೆಟ್ ಕೇನಗ ಸರಿಯಾದ ಉತ್ತರ ಕೊಡ್ತಜೆರು. ಇಂಚಾದ ಸಂಶಯ ತಾಳ್ದಿನ ಬ್ಯಾಂಕ್ ಮ್ಯಾನೇಜರ್ ಆ ಮೋಸದಟ್ಟನ ಬ್ಯಾಂಕ್ ಅಕೌಂಟ್ಗೂ ಕಾಸು ವರ್ಗ ಮಲ್ತದಿಜ್ಜಾಂಡು. ಅತ್ತೆ ಊರ್ದ ಪೊಲೀಸರಿಗೆ ಮಾಹಿತಿ ಕೊಡ್ದು ಕಾರ್ಯವು ಜತ್ತದು ಇಂದು ಸೈಬರ್ ಕಲ್ವೆರ್ನ ಕಾರ್ಬಾರಂದು ನಿಘಂಟು ಮಲ್ತೊಂದೇರು. ಮುಲ್ಕಿ ಪೊಲೀಸ್ ಸ್ಟೇಷನ್ದ ಪೊಲೀಸ್ ವಿಚಾರಣೆ ನಡಪಾದು ತನಿಖೆ ಸಾಗದನೆಂದು ಕುಡ್ಲ ನಗರ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ತೆರಿಪಾದರು. ನಮಗೆ ಒಂದು ಸುಮಾರು ದಿವಸ ಸಂಜೆ 5 ಕರೆ ಬರ್ತದೆ. ಕರೆ ಬಂದು ನಿಮ್ಮ ಅಕೌಂಟಲ್ಲಿ ನವಿ ಮುಂಬೈಯಲ್ಲಿ ಹಣ 6 ಕೋಟಿ ಡ್ರಾ ಆಗಿದೆ ಅಂತ ನನ್ನ ಆಧಾರ್ ಕಾರ್ಡ್ ತೋರಿಸಿ ನಿಮ್ಮ ಮೇಲೆ FIR ಆಗಿದೆ, ಈಗ ನೀವು ಅರೆಸ್ಟ್ ಆಗ್ತೀರಿ, ನಿಮ್ಮ ಮನೆ ಸುತ್ತ ನಮ್ಮ ಸಿಬ್ಬಂದಿ ಉಂಟು, ಈಗ ಹೊರಗಡೆ ನಿಮಗೆ ಬರಲಿಕ್ಕಿಲ್ಲ, ಡೋರ್ ಲಾಕ್ ಮಾಡಿ ಈಗಲೇ, ಮತ್ತು ಹೊರಗೆ ಬರಬೇಡಿ, ಹೊರಗಿಂದ ಯಾರು ಮನೆಗೆ ಹೊರಗೆ ಬರಲಿಕ್ಕೆ ಇಲ್ಲ, ಶೂಟ್ ಮಾಡ್ತಾರೆ ನಿಮಗೆ ಅಂತೇಳಿ ಭಯಪಡಿಸ್ತಾರೆ. ನಾವು ಆ ಭಯದಿಂದ ನಾವು ಹೋಗಲಿಲ್ಲ ಎಲ್ಲಿಯೂ.
ಮತ್ತು ನಮಗೆ ಮರುದಿವಸ ಪುನಃ ಹೇಳ್ತಾರೆ, ನೀವು ಈಗಲೇ ಬ್ಯಾಂಕಿಗೆ ಹೋಗಿ ನಿಮ್ಮ ಎಷ್ಟು ಹಣ ಉಂಟು ಅದನ್ನು ಅಕೌಂಟಿಗೆ ಹಾಕಿ ಅಂತ ಹೇಳ್ತಾರೆ. ನಾವು ಹೋಗಿ ಹಾಕುವಾಗ ಬ್ಯಾಂಕ್ ಮ್ಯಾನೇಜರ್ ತಡೆದರು, ಆದರೂ ನಾವು ಕೇಳಲಿಲ್ಲ, ಹಾಕಿದರು. ಹಾಕಿ ನಂತರ ನಾವು ಮನೆಗೆ ಬಂದು ಮರುದಿವಸ ಪುನಃ ಹೇಳಿದರು ನಮಗೆ, ಈಗಲೇ ಹೋಗಿ ಈ ಅಕೌಂಟಿಗೆ ಹಾಕಿ ಅಂತ ಹೇಳಿದರು. ಅದಕ್ಕೆ ಹೇಳಿದಕ್ಕೂ ಮ್ಯಾನೇಜರ್ ಕೇಳಲಿಲ್ಲ, ಹಾಕಲಿಲ್ಲ ಅವರು. ಮನೆಗೆ ಮತ್ತೆ ಪುನಃ ಮನೆಗೆ ಬಂದೆವು ನಾವು. ಈಗಲೇ 3 ಗಂಟೆಗೆ ಹೋಗಿ ಈಗಲೇ ಹಣ ಹಾಕಿ ಇದಕ್ಕೆ ನಿಮ್ಮ ಇನ್ನೊಂದು ಅಕೌಂಟಿಗೆ ಹಾಕಿ ಅಂತ ಹೇಳಿದರು. ಆಗ ನಾವು ಹೋಗಿ ಹಾಕಲಿಕ್ಕೆ ಹೋದಾಗ ಅವರು ಮೂಲ್ಕಿ ಪೊಲೀಸ್ ಠಾಣೆಗೆ ಫೋನ್ ಮಾಡಿ ತಿಳಿಸಿ ನಮ್ಮ ಹಣ ಹೋಲ್ಡ್ ಇಟ್ಟು ಅವರು ಪೊಲೀಸರಿಗೆ ಮಾಹಿತಿ ನೀಡಿದರು. ಪೊಲೀಸರು ನಮ್ಮ ಮನೆಗೆ ಬಂದರು. ನಮ್ಮ ಮನೆಗೆ ಬಂದು ನನ್ನ ಮೊಬೈಲ್ ತಗೊಂಡ್ರು. ಅಲ್ಲಿ ತನಕ ನಾನು ಡಿಜಿಟಲ್ ಅರೆಸ್ಟಲ್ಲೇ ಇದ್ದೆ, ನನ್ನ ಮೊಬೈಲ್ ಹೋಲ್ಡಲ್ಲೇ ಇತ್ತು. ಕೊಡಾಜದ ಕುಡ್ಲ ವಿಶ್ವವಿದ್ಯಾನಿಲಯಡು ನಡತಿನ ಗುರು ಗಾಂಧಿ ಪಾತ್ರಕಥಿತ 100ನೇ ವರ್ಷಾಚರಣೆಡು ಪಾಲ್ದಿತ್ತೊಂಡ್ರೆ ಬತ್ತಿನ ಶಿವಗಿರಿ ಪೀಠಾಧಿಪತಿ ಶ್ರೀ ಸಚ್ಚಿದಾನಂದ ಸ್ವಾಮೀಜಿ ಗುರುವಾರ ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರಗೂ ಬತ್ತದಿತ್ತದು ಭಕ್ತರನ್ನು ಉದ್ದೇಶಿಸಾದ ಆಶೀರ್ವಚನ ಕೊರಿಯರು. ಬ್ರಹ್ಮಶ್ರೀ ನಾರಾಯಣ ಗುರುಕುಲ ಬೊಕ್ಕ ಮಹಾತ್ಮ ಗಾಂಧಿ ಶಿವಗಿರಿಟ್ ನಡಪಾಯಿನ ಪಾತ್ರಕಥಿತ 100ನೇ ವರ್ಷಾಚರಣೆ ಕೊಣಾಜದ ಕುಡ್ಲ ವಿಶ್ವವಿದ್ಯಾನಿಲಯಡು ನಡೆದಿದ್ದದು. ಕಾರ್ಯಕ್ರಮಟ್ಟು ಪಾಲ್ದಿತ್ತನರ ಬತ್ತಿನ ಶಿವಗಿರಿ ಮಠದ ಬ್ರಹ್ಮಶ್ರೀ ಸಚ್ಚಿದಾನಂದ ಸ್ವಾಮೀಜಿ ಗುರುವಾರ ಕುಡ್ಲ ಕುಡಿಯಲ್ ಬೈಲ್ದ ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರಗೂ ಬನ್ನಗ ದೇವಸ್ಥಾನದ ಆಡಳಿತ ಮಂಡಳಿ ದಕ್ಕಲು ಅರಿನಿ ಎತ್ಕೊಂಡಿರು. ಪುಂಜೋಲೆನ ಸಮಿತಿ ಸದಸ್ಯರು ಪೂರ್ಣಕುಂಭ ಎದ್ಕೊನಡು ಸ್ವಾಮೀಜಿರೆನ್ಲೆತ್ತೊಂದು ಬತ್ತೇರು. ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ ಮೂರ್ತಿಗೂ ಮಾಲೆ ಪಾಡ್ದು ಸ್ವಾಮೀಜಿ ಆರತಿ ಪತ್ತಿಯರು, ಮಂತ್ರ ಪಠಣ ಮಲ್ತೇರು. ಭಕ್ತರನ್ನು ಉದ್ದೇಶಿಸಾದ ಆಶೀರ್ವಚನ ಕೊರಿಯರು. ಕ್ಷೇತ್ರಡು ಸಚ್ಚಿದಾನಂದ ಸ್ವಾಮೀಜಿಯರಿಗೂ ಕ್ಷೇತ್ರದಲ್ಲಿ ಕೂಡ ಮರ್ಯಾದೆ ಅರ್ಪಣೆ ಮಲ್ತೇರು. ಪ್ರಾರ್ಥನೆ ಮಲ್ತದ್ದು ಪ್ರಸಾದ ಕೊರಿಯರು. ಒಂದೇ ಪೊರ್ತುಡು ವರ್ಕಳ ಶಿವಗಿರಿ ಮಠದ ಶ್ರೀ ಜ್ಞಾನಾನಂದ ಸ್ವಾಮೀಜಿ ಬತ್ತದಿತ್ತದು ಅರೆಗ್ಲಾ ಕ್ಷೇತ್ರದಲ್ಲಿ ಕೊಡು ಎದುಕೊಂಡು ಮರ್ಯಾದೆ ಸಂದಾಯ್ತ ಮಲ್ತೇರು. ಕುದ್ರೋಳಿ ಭಗವತಿ ಕ್ಷೇತ್ರದ ಮುಕ್ತೇಶ್ವರರಾಯನ ರವೀಂದ್ರ, ರಾಜಗೋಪಾಲ್, ವೈಬಿ ಸುಂದರ, ಉಷಾ ಪ್ರಭಾಕರ್, ಕಾರಿಂತರು ಸುಧೀರ್ ಬಿ, ಆಶಾ ಚಂದ್ರಮೋಹನ್, ದಿನೇಶ್ ಕುಂಪಲ, ರಾಕೇಶ್, ಶಿವಪ್ರಸಾದ್ ഉരിക്കാരര് പൊഞ്ചോലന സേവാ സമിതി സദസ്യര് ഈ പുറത്തുടിത്തരും. ഗുരുകാരുണ്യം വേണം, ഗുരുവിൻ്റെ അനുഗ്രഹം വേണം. ആ ഗുരുവിൻ്റെ കാരുണ്യ അനുഗ്രഹം നമുക്ക് നേടിയെടുക്കാൻ ഗുരുവിനെ ഭജിക്കണം, പ്രാർത്ഥിക്കണം. ഞാനിപ്പോൾ ഇവിടെ നിങ്ങൾക്ക് ചൊല്ലിത്തന്ന മന്ത്രം നിങ്ങളെല്ലാവരും ദിവസവും കൂട്ടമായി ഇവിടെ വന്ന് പ്രാർത്ഥിക്കണം. ചെറുതല്ല, വലിയ ഗുരുദേവന് കൊടുക്കുന്ന വലിയ കാര്യം. ಕರ್ನಾಟಕ ಸರ್ಕಾರದ 2025ನೇ ಸಾಲದ ಸಹಕಾರ ರತ್ನ ಪ್ರಶಸ್ತಿ ಪಡೆತಿನ ಕೊಳಕೆ 20 ಭಾಸ್ಕರ್ ಎಸ್ ಕೋಟ್ಯಾನ್ರೆಗೂ ನಾಗರಿಕ ಪೌರ ಸಮ್ಮನ ಡಿಸೆಂಬರ್ 6 ಕುಡ್ಲದ ಪುರಭವನೋಡು ನಡಪಣೊಂದು ಭಾಸ್ಕರ ಅಭಿನಂದನಾ ಸಮಿತಿದ ಸಂಚಾಲಕರು ಚಿತ್ತರಂಜನ್ ಬೋಳಾರ ಪಂತೆರು. ಭಾಸ್ಕರ ಅಭಿನಂದನಾ ಸಮಿತಿದ ಸಂಚಾಲಕರಾಯನ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಗುರುಕಾರ್ಯರು ಚಿತ್ತರಂಜನ್ ಬೋಳಾರ್ ಕುಡ್ಲಡ್ ಸುದ್ದಿಗೋಟೋಡು ಪಾತಿರ್ದ ಸಹಕಾರ ರತ್ನ ಕೊಳಕೆ 20 ಭಾಸ್ಕರ್ ಎಸ್ ಕೋಟ್ಯಾನ್ರೆಗೂ ನಾಗರಿಕ ಪೌರ ಸಮ್ಮನ ಡಿಸೆಂಬರ್ 6 ಶನಿವಾರ ಕುಡ್ಲದ ಕುದ್ಮಲ್ ರಂಗರಾವ್ಪುರ ಭವನಡು ನಡಪೆರೆ ಉಂಡು. ಭಾಸ್ಕರ್ ಎಸ್ ಕೋಟ್ಯಾನ್ ಸಹಕಾರ ಕಂಬಳ ಕೃಷಿ ಧಾರ್ಮಿಕ ಸಾಮಾಜಿಕ ಬೊಕ್ಕ ಬರೋ ಕ್ಷೇತ್ರಗಳಿಗೂ ಕೊಡುಗೆ ಕೊರಿನ ದಕ್ಷಿಣ ಕನ್ನಡ ಜಿಲ್ಲೆದ ಅಪರೂಪದ ವ್ಯಕ್ತಿಲೆಡು ಒರಿಯಾದುಲ್ಲೆರು. ಆರಿನ ಸಾಧನೆಲಿನ ಗುರ್ತ ಮಲ್ತದ ಈ ವರ್ಷ ರಾಜ್ಯ ಸರ್ಕಾರ ಸಹಕಾರ ರತ್ನ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತದಂಡು. ಅಂಚಾದ ಆರಿನ ಅಭಿಮಾನಿಲು ಮಾತ ಸೇರ್ದು ಸಾರ್ವಜನಿಕವಾದ ಅರೆಗೆ ಮೆಚ್ಚುಗೆ ತಿರಿಪಾಯರೆ ತೀರ್ಮಾನ ಮಲ್ತದಿರಂದು ಪಂಡಿರು. ಟೌನ್ ಹಾಲ್ ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಸಿನಿಮಾ ನಟಿ ಮಂಜುರೈ ಮೂಳೂರು ಸಾಂಸ್ಕೃತಿಕ ಕಾರ್ಯಕ್ರಮ ನಡಪವನಿತ ಒಟ್ಟುಗೂ ಕಾರ್ಯಕ್ರಮ ಶುರುವಾಪುಂಡು. 3:45 ಗಂಟೆಗೆ ಸಭಾಲೀಸು ಶುರುವಾಪುಡುಂದು ಆರ್ಪಂಡೇರು. ಸೋಲೂರು ಮಠ ಆರ್ಯ ಇಡಿಗ ಮಹಾಸಂಸ್ಥಾನದ ಪೀಠಾಧಿಪತಿ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ ಆಶೀರ್ವಚನ ಕೊರ್ಪೆರು. ದುಂಬದ ಮಂತ್ರಿ ಶಾಸಕರಾನ ವಿ ಸುನಿಲ್ ಕುಮಾರ್ ಗುರ್ಕಾರ್ಮಿಡು ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಕಾರ್ಯಕ್ರಮ ಉದೀಪನ ಮಲ್ಪುವೆರು. ಜಿಲ್ಲೆದ ಪ್ರತಿನಿಧಿಗಳು ನಾಯಕಿಯರು ಬಿನ್ನೆರಾದ ಪಾಲ್ದೆತ್ತನ್ವಿರಂದು ಚಿತ್ತರಂಜನ್ ಬೋಳಾರ ತಿರಿಪಾಯರು. ಸಮಿತಿಯ ಪ್ರಧಾನ ಸಂಚಾಲಕರು ಸದಾನಂದ ಪೂಜಾರಿ, ಸಂಚಾಲಕರು ಕೆಟಿ ಸುವರ್ಣ, ಅವಿನಾಶ್ ಸುವರ್ಣ, ನಿಶಾಂತ್ ಪೂಜಾರಿ, ಸುಧಾಕರ ಕರ್ಕೇರ ಬೊಕ್ಕ ಸಂತೋಷ್ ಬಂಗೇರ ಸುದ್ದಿ ಕುಟ್ಟುಡಿತ್ತರು. ಮಂಗಳೂರಿನ ಪುರಭವನದಲ್ಲಿ 6ನೇ ತಾರೀಕು ಸಂಜೆ 3 ಗಂಟೆಗೆ ನಾಗರಿಕ ಪೌರ ಸನ್ಮಾನ ಕಾರ್ಯಕ್ರಮವನ್ನು
ಆಯೋಜಿಸಿದ್ದೇವೆ. ಪರಮ ಪೂಜ್ಯ ಶ್ರೀ ವಿಖಯಾನಂದ ಸ್ವಾಮೀಜಿಯವರು ಆರ್ಯ ಈಡಿಗ ಮಹಾಸಂಸ್ಥಾನ ಬೆಂಗಳೂರು ಇವರು ಆಶೀರ್ವಚನ ನೀಡಲಿಕ್ಕಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಮಾಜಿ ಸಚಿವರು ಹಾಗೂ ನಮ್ಮ ಕಾರ್ಕಳ ಕ್ಷೇತ್ರ ಶಾಸಕರಾಗಿರುವಂತಹ ಸುನೀಲ್ ಕುಮಾರ್ ಅವರು ನಿರ್ವಹಿಸಲಿದ್ದಾರೆ. ಹಾಗೆ ದೀಪ ಪ್ರಜ್ವಲನೆಯನ್ನು ನಮ್ಮ ಮಂಗಳೂರು ಕ್ಷೇತ್ರದ ಸಂಸದರಾದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ನಿರ್ವಹಿಸಲಿದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಸ್ಕರಾಭಿನಂದನಾ ಕಾರ್ಯಕ್ರಮವನ್ನು ನಮ್ಮ ನೆಚ್ಚಿನ ಸಭಾಪತಿಗಳಾದಂಥ ಸನ್ಮಾನ್ಯ UT ಖಾದರ್ ಅವರು ನಿರ್ವಹಿಸಲಿದ್ದಾರೆ. ಜೋಕ್ಲಿಡ ಶಿಸ್ತು ಧೈರ್ಯ ಬೊಕ್ಕ ಸಾಹಸ ಮನಸ್ಸಿನ ಬುಳೆಪವನ ದೆಟ್ಟಿಡು ಸಾಹಸಗೊಬ್ಬು ನಲಿಕೆ ಸಂಗೀತದ ರಾತ್ರಿ ಬೊಲ್ಪದ ಕ್ರೀಡೋತ್ಸವ ಡಿಸೆಂಬರ್ 7 ಶಾರದಾ ವಿದ್ಯಾಲಯಡು ದಿವೊಂದೊಂದು ಸಂಸ್ಥೆದ ಗುರುಕಾರ್ಯರು ಪ್ರೊಫೆಸರ್ MB ಪುರಾಣಿಕ್ ಪಂತೆರು. ಕುಡ್ಲದ ಶಾರದಾ ಸಮೂಹ ಸಂಸ್ಥೆಲಿನ ಗುರುಕಾರ್ಯರು ಪ್ರೊಫೆಸರ್ MB ಪುರಾಣಿಕ್ ಸುದ್ದಿ ಕುಟ್ಟುಡು ಪಾತೆರ್ದು ಸಂಸ್ಥೆದ ವರ್ಷಲ ನಡಪವನ ರಾತ್ರಿ ಬೊಲ್ಪದ ಕ್ರೀಡೋತ್ಸವ ಡಿಸೆಂಬರ್ 7 ಐತಾರ ಶಾರದಾ ವಿದ್ಯಾಲಯದ ಭೂವರಾಹ ಬಯಲು ಸಭಾಂಗಣಡು ಅಟ್ಟಣೆ ಮಲ್ತದಂಡ. ಈ ಸರ್ತಿ ಕ್ರೀಡೋತ್ಸವ ಆಲೇಸಿನ ಮೈಸೂರು ಲೋಕಸಭಾ ಸದಸ್ಯರು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರು ಉದಿಪನ ಮಲ್ಪುವೆರು. ಸಾಹಸ ಗೊಬ್ಬು ಸಾಂಸ್ಕೃತಿಕ ಪ್ರದರ್ಶನಡು ರಡ್ಡು ಸರದಾತ ಜೋಕುಲು ಪಾಲ್ದಿತ್ತನ್ವಿರಂದು ಪಂಡೆರು. ಸಂಸ್ಥೆಲಿನ CEO ಸಮೀರ್ ಪುರಾಣಿಕ್ ಪಾತೆರ್ದು 4ನೇ ಕ್ಲಾಸ್ ಹಿಡಿದು PUC ಮಟ್ಟದ ಜೋಕುಲು ಮುಂದೆಟ್ಟು ಪಾಲ್ದೆ ತೊನ್ವೆರು. ಮಲ್ಲಕಂಬ, ಫೈರ್ ಜಂಪ್, ಯೋಗಾಸನ ಸೇರ್ನಂಚ ಪಿರಮಿಡ್ ಕಟ್ಟುನ ಗೊಬ್ಬದ ಪ್ರದರ್ಶನ ತೂಪನ ಕ್ಲೆಗ್ ಖುಷಿ ಕೊರಿಯರ ಉಂಡೊಂದು ಪಂಡೆರು. ಸಂಸ್ಥೆದ ಪ್ರಿನ್ಸಿಪಾಲ್ ದಯಾನಂದ ಕಟೀಲ್ ಪಾತಿರ್ದು ಶೋಭಾ ಯಾತ್ರೆಡು ಒಡೆಯರೇನೋ ಕಾರ್ಯಕ್ರಮಕ್ಕೂ ಎದುಕೊನಡು. ಈ ಗೊಬ್ಬದ ಕೂಟಗೂ ಜೋಕ್ಲಿನು ಸಜ್ಜಿ ಮಲ್ಪೆರವ್ವೆ ಕಲ್ಪಾನಕುಲು ಇಜ್ಜಿ ಶಾರದ ಕುಟುಂಬ ಒಟ್ಟಾದ ಸೇರೊಂದು ಜೋಕ್ಲೇನು ತಯಾರು ಮಲ್ತದನಂದು ಪಂಡೇರು. ಟ್ರಸ್ಟಿ ಸುಧಾಕರ್ ರಾವ್ ಪೇಜಾವರ ಶಾರದಾ ಪದವಿ ಪೂರ್ವ ಕಾಲೇಜ್ ಪ್ರಿನ್ಸಿಪಾಲರು ಪ್ರಕಾಶ್ ನಾಯಕ್ ಸುದ್ದಿ ಕುಟ್ಟಡಿದ್ದರು. ಈ ಪಟ್ಟಣದ ವಿದ್ಯಾರ್ಥಿಗಳು ಅದು ಕೂಡ ಹೆಚ್ಚಾಗಿ ಉದ್ಯೋಗಿಗಳ ಮಕ್ಕಳು ನಮ್ಮಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ 2,000 ಚಿಲ್ಲರೆ ಮಕ್ಕಳು ಇದರಲ್ಲಿ ಭಾಗವಹಿಸ್ತಾರೆ. ಅದರಲ್ಲಿ ಸಾಂಸ್ಕೃತಿಕ, ಕ್ರೀಡೆ, ಇನ್ನೂ ಹಲವಾರು ಕಾರ್ಯಕ್ರಮ, ಮಲ್ಲಕಂಬ, ಹಲವಾರು ಕಾರ್ಯಕ್ರಮಗಳಿವೆ. ಅದನ್ನು ಅತ್ಯಂತ ಅದ್ಭುತವಾಗಿ ಮನೋಜ್ಞವಾಗಿ ಅದನ್ನು ಪ್ರದರ್ಶನ ಮಾಡಲಿಕ್ಕಿದ್ದಾರೆ. ಫ್ರಮ್ 3rd 4th ಸ್ಟ್ಯಾಂಡರ್ಡಿಂದ ಹಿಡಿದು PUCಯವರೆಗೆ ಎಲ್ಲ ಮಕ್ಕಳನ್ನು ನಾವು ಇನ್ವಾಲ್ವ್ ಮಾಡಿ ಆ ಒಂದು ಅವರಲ್ಲಿ ಇರುವಂಥ ಒಂದು ಪ್ರತಿಭೆಯನ್ನು ನಾವು ವಿ ವಿಲ್ ಟ್ರೈ ಆ್ಯಂಡ್ ಶೋಕೇಸ್. ದ ಹೋಲ್ ಐಡಿಯಾ ಆಫ್ ದಿಸ್ ಕ್ರೀಡೋತ್ಸವ ಯಾಕೆ ಇದು ಒರಿಜಿನೇಟ್ ಆದದಂತ ಹೇಳಿದರೆ, ಎಲ್ಲ ಮಕ್ಕಳಲ್ಲಿ ವಾಟ್ ಆರ್ ಪ್ರೆಸೆನ್ಸ್ ಆಲ್ವೇಸ್ ಫೀಲ್ಸ್ ಇಸ್ ದಟ್ ಎಲ್ಲ ಮಕ್ಕಳಲ್ಲಿ ಅವರದ್ದೇ ಆದ ಒಂದು ದರ್ ಈಸ್ ಅ ಟ್ಯಾಲೆಂಟ್, ದರ್ ಈಸ್ ಅ ಪ್ರತಿಭೆ ಅವ್ರ ಹತ್ರ ಇರ್ತದೆ. ಈ ಪ್ರತಿಭೆಯನ್ನು ನಾವು ಗುರುತಿಸಿ ಅವರಿಗೆ ನಾವು ಪ್ರೋತ್ಸಾಹ ಮಾಡಿ ವಿ ಟ್ರೈ ಆ್ಯಂಡ್ ಗಿವ್ ದೆಮ್ ದಿಸ್ ಪರ್ಟಿಕ್ಯುಲರ್ ಪ್ಲಾಟ್ಫಾರ್ಮ್. ಬಂಟ್ವಾಳದ ಕೋರ್ಟ್ ಹಿಡಿದು ಪಾಕ ಎಡ್ಡೆ ಸಂಗತಿಲಿನ ಕಲ್ತೊಂದೆಂದು ಪ್ರಧಾನ ನ್ಯಾಯಾಧೀಶರು ಬಂಟ್ವಾಳ ಕೃಷ್ಣಮೂರ್ತಿ ಪಂತೆರು. ಮಂಡ್ಯ ಜಿಲ್ಲೆದ ಶ್ರೀರಂಗಪಟ್ಟಣಗೂ ವರ್ಗಾಯಿನ ಪೊರ್ತುಡು ಬಂಟ್ವಾಳ ವಕೀಲರಿನ ಸಂಘ ನಡಪಾಯಿನ ಕಡಪುಡಿದು ಕೊರ್ಪನ ಕಾರ್ಯಕ್ರಮಟು ಆರ್ಪಾತೆರಿಯರು. ವಕೀಲರಿನ ಸಂಘ ಬಂಟ್ವಾಳದ ನೆಲೆಟ್ಟು ವಕೀಲರಿನ ದಿನಾಚರಣೆ ಬೊಕ್ಕ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಂಡ್ಯದ ಶ್ರೀರಂಗಪಟ್ಟಣಗೂ ವರ್ಗಾಯಿನ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಬೊಕ್ಕ JMFC ಬಂಟ್ವಾಳದ ಕೃಷ್ಣಮೂರ್ತಿಯರೇನು ಕಡಪುಡಿದು ಕೊರ್ಪನ ಕಾರ್ಯಕ್ರಮ ನಡೆತಂಡು. ಹಿರಿಯ ನ್ಯಾಯಾಧೀಶರು ಬೊಕ್ಕ ವಕೀಲರಿನ ಸಂಘದ ಗುರುಕಾರ್ಯರು ರಿಚರ್ಡ್ ಕಾಸ್ತಾ ಎಂ ಗುರ್ಕಾರ್ ಮೇಡ ಹಿರಿಯ ವಕೀಲರು ಕೃಷ್ಣಮೂರ್ತಿಯರಿಗೆ ತಮ್ಮನದ ಮರ್ಯಾದೆ ಮಲ್ತೆರು. ತಮ್ಮನದ ತಂದು ನ್ಯಾಯಾಧೀಶರು ಕೃಷ್ಣಮೂರ್ತಿ ಪಾತೆರ್ದು ಕುಡ್ಲಗು ಒಂಜಿ ವಿಶೇಷ ತಾನಮಾನ ಉಂಡು. ಅಂಚಿನ ಜಾಗಿಡಿ ಯಾನಿಯನ್ನ ಜವಾಬ್ದಾರಿನ ಎಂಚ ತೂವೆಂದು ಯೋಚನೆಯೇ ನಡೆಯುತ್ತಂಡ ಅಡ ಬಂಟ್ವಾಳದ ಕೋರ್ಟ್ ಹಿಡಿದು ಪಾಕ ಎಡ್ಡೆ ಸಂಗತಿಲೇನು ಕಲ್ತೊಂದೆ ಎಂದು ಪಂಡಿರು. ಹಿರಿಯ ಸಿವಿಲ್ ನ್ಯಾಯಾಧೀಶರು ಬೊಕ್ಕ JMFC ಬಂಟ್ವಾಳದ ಅನಿಲ್ ಪ್ರಕಾಶ್ MP ಪಾತಿರ್ದು ನ್ಯಾಯಾಧೀಶರು ಕೃಷ್ಣಮೂರ್ತಿ ಹಿಡಿದು ಬಂಟ್ವಾಳದ ಆಚಾರ ವಿಚಾರಲಿನ ಬಗೆಟ್ಟು ಕೇಂದ್ರ ತೆರೆದೆ ಅರೆನ ಬಗೆತ ಎಡ್ಡೆ ಅಭಿಪ್ರಾಯಲು ನನ್ನದ ಗೆಲ್ಮೆಗೂ ವೇದಿಕೆ ಆವಡೆಂದು ಪಂಡಿರು. ಹೆಚ್ಚಿಗೆ ಸಿವಿಲ್ ನ್ಯಾಯಾಧೀಶರು ಬೊಕ್ಕ JMFC ಬಂಟ್ವಾಳದ ರಾಜೇಂದ್ರ KS ಪಾತಿರ್ದು ನಮ್ಮನ್ನು ನಂಬುದು ಬರ್ಪುನ ಕಕ್ಷಿದಾರಗೂ ನ್ಯಾಯ ಕೊರ್ಪುನವು ಬಾರಿ ಮುಖ್ಯ ವಿಚಾರ ಬೊಕ್ಕ ಜವಾಬ್ದಾರಿ ಆದುಂಡು ಮಾತಿರ್ಲಿ ಎಡ್ಡೆಡು ಕೆಲಸ ಮಲ್ಪುಲೆಂದು ಎಡ್ಡೆಪ್ಪು ಬೈಕೇರು. ವಕೀಲರಿನ ಜಿಲ್ಲಾ ಸಂಘ ಬೊಕ್ಕ ಬಂಟ್ವಾಳ ವಕೀಲರಿನ ಸಂಘದ ಗುರುಕಾರ್ಯರು ರಿಚರ್ಡ್ ಕಾಸ್ತಾ ಪಾತಿರ್ದು ಕೃಷ್ಣಮೂರ್ತಿಯರ್ನ ತಾಳ್ಮೆ ಬೊಕ್ಕ ಎಡ್ಡೆ ಗುಣ ಬಂಟ್ವಾಳದ ವಕೀಲರಿಗೂ ಮಾದರಿ. ಜವಣ ಜವಂದಿ ವಕೀಲರು ಮರ್ಯಾದೆ ಗತ್ತನು ಒರಿಪ ಒಂದು ಕರ್ತವ್ಯ ಮಲ್ತಂಡ ನನ್ನದ ಬದುಕು ಗೆಲ್ಮೆ ಪಡೆಯರ ಸಾಧ್ಯ ಅಂತ ಪಂಡಿರು. ಖಂಡಿತವಾಗಿ ನಾನು ಯಾವತ್ತೂ ತೊಂದರೆ ಮಾಡಲಿಲ್ಲ. ನಾನು ಡಿಗ್ನಿಫೈಡ್ ಆಗಿ ಇದ್ದೇನೆ. ಎಲ್ಲ ರೀತಿಯಿಂದ
ತಾಲೂಕಿಗೆ ಹೋಗುವಾಗೆಲ್ಲ ಏನಿದ್ರು ನಾನು ಕೂತ್ಕೊಂಡು ಕೆಲಸ ಮಾಡಿಸುವಂಥ ಶಕ್ತಿ ನನಗಿದೆ. ಬಟ್ ಆ ಮಾತು ಒಂದು ನನಗೆ ತುಂಬ ಬೇಜಾರಾಯಿತು. ಇನಿಷಿಯಲಿ ನಾನ್ ಪ್ರಾಕ್ಟೀಸ್ ಅಡ್ವೊಕೇಟ್ಸ್, ಎಸ್ ಐ ಆಮ್ ನಾನ್ ಪ್ರಾಕ್ಟೀಸ್ ಅಡ್ವೊಕೇಟ್, ಆದರೆ ನನಗೆ ಏನು ಪಸಂದ್ ಇದೆ ಅದನ್ನು ನಾನು ಮಾಡ್ತಾ ಇದ್ದೇನೆ. ಕೃಷ್ಣಮೂರ್ತಿ ಸಾಹೇಬ್ರೆ, ತಮ್ಮ ಕೋರ್ಟಲ್ಲಿ ನಾನು ಪ್ರೆಸೆಂಟ್ ಮಾಡಲಿಲ್ಲ ಇರ್ಬೋದು, ಆದರೆ ತಮ್ಮ ಮೇಲೆ ಇದ್ದ ಗೌರವ ಖಂಡಿತ ನನಗೆ ಕಮ್ಮಿ ಇಲ್ಲ. ನೀವು ನನಗೆ 2.5 ವರ್ಷದಲ್ಲಿ ತುಂಬ ಸಹಕಾರವಾಗಿದ್ದೀರಾ. ಎಲ್ಲ ವಕೀಲರು ಒಳ್ಳೆ ಒಂದು ಅಭಿಮಾನವನ್ನು ನೀವು ಗಳಿಸಿದ್ದೀರಾ. ಬಡವರಿಗೂ ಶಕ್ತಿದಾಂತಿನಕ್ಲೆಗೂ ಸಾಯ ಆಪುನ ಸಾಂತ್ವನದ ಸಂಚಾರ ಕಾರ್ಯಕ್ರಮ ಡಿಸೆಂಬರ್ 7 ಕೈತಾರ ನಡಪರೆ ಉಂಡೊಂದು ಕೋಸ್ಟಲ್ ಫ್ರೆಂಡ್ಸ್ ಗುರ್ಕಾರ್ಯರು ಶರೀಫ್ ಅಬ್ಬಾಸ್ ಬಳಾಲ್ ಪಂತೆರು. ಕೋಸ್ಟಲ್ ಫ್ರೆಂಡ್ಸ್ ಗುರ್ಕಾರ್ಯರು ಶರೀಫ್ ಅಬ್ಬಾಸ್ ಬಳಾಲ್ ಗುರುವಾರ ಸುದ್ದಿಕುಟ್ಟೋಡು ಪಾತಿರ್ದು ವರ್ಷಲಾದಿ ಉನ್ನ ಬಡವರಿಗೂ ದೀನ ದಲಿತರಿಗೂ ಕಾಸಡು ಶಕ್ತಿದಾಂತಿನಕ್ಲೆಗೂ ಸಾಯ ಆಪುನ ಸಾಂತ್ವನದ ಸಂಚಾರ ಕಾರ್ಯಕ್ರಮ ಡಿಸೆಂಬರ್ 7 ನಡಪರೆ ಉಂಡೊಂದು ಪಂಡೇರು 2023 2 ವರ್ಷ ಸಾಂತ್ವನದ ಸಂಚಾರ ಗೆಲ್ಮಿಡ ನಡತದಿತ್ತಂಡ 2 ವರ್ಷಲಿಡ್ದುಂಬೋ ಹಾಸಿಗೆ ಪತ್ತು ದಿನ ಸೀಕ್ ದಕ್ಲಿನ ಒಟ್ಟುಗೂ ಸುರುವಾಯಿನ ನಮ್ಮ ಸಾಂತ್ವನದ ಸಂಚಾರ ಕಾರಿನ ಸರ್ತಿ ಏರ್ಲ ಇಜ್ಜಂದಿನ ಜೋಕ್ಲಿನ ಒಟ್ಟುಗು ದುಂಬರಿದು ಈ ಸರ್ತಿ ವಿಶೇಷ ಚೇತನ ಜೋಕ್ಲಿನ ಒಟ್ಟುಗು ದುಂಬರಿಯೊಂದು ಪಂಡೇರು. ಈ ಸರ್ತಿ ದಕ್ಷಿಣ ಕನ್ನಡ ಜಿಲ್ಲೆದ 100 ವಿಶೇಷ ಚೇತನ ಜೋಕ್ಲಿನ ಸಾಂತ್ವನ ಸಂಚಾರಗೂ ಅದಿತೊಂದುಂಡು. ರಡ್ಡು ಕೇಂದ್ರಲಿಡ್ದು ಸ್ವಲ್ಪ ಜೋಕುಲು ಬೊಕ ಪಿದ ಹಿಡಿದು 10 ಜೋಕುಲು ಪಾಲ್ದಿತ್ತನ್ವಾನ್ ಪಂಡೇರು. ತುರ್ತು ಸೇವೆಗಾದ 2 ಆಂಬ್ಯುಲೆನ್ಸ್ 20 ವೈದ್ಯರು ಬೊಕ ಅವರಿ ಫಿಸಿಯೋಥೆರಪಿಸ್ಟ್ ಉಪ್ಪೇರು. ವಿಶೇಷ ಚೇತನ ಜೋಕುಲು ಬೊಕ ಸಂಸ್ಥೆದ ಸದಸ್ಯರಿಗೆ ಸಮದುಸ್ತು ಮಾದರಿಡು ಟೀ ಶರ್ಟ್ ಒದಗಾವಣೆಂದು ಶರೀಫ್ ಅಬ್ಬಾಸ್ ಪಂಡೇರು. ಶೌಕತ್ ಅಲಿ, ಆಫ್ತಾಬ್ ಬಸ್ತಿಕಾರ್, ಮುನ್ನಾ ಕಮ್ಮರಡಿ ಸುದ್ದಿ ಕೊಟ್ಟೊಡಿತ್ತೇರು. ಈ ವರ್ಷ ನಾವು ಸಾಂತ್ವನ ಸಂಚಾರ 3.0 ಅಂತ ನಾಳಿದ್ದು ಆದಿತ್ಯವಾರ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಈ ವರ್ಷ ನಾವು ಆಯ್ಕೆ ಮಾಡಿದ್ದು ವಿಶೇಷ ಮಕ್ಕಳನ್ನು, ಅಂದರೆ ಸ್ಪೆಷಲ್ ಕಿಡ್ಸ್ ಅಂತ ಹೇಳ್ತಾರೆ, ವಿಕಲಚೇತನ, ವಿಶೇಷ ಚೇತನ ಅಂತ ಹೇಳ್ತೇವೆ, ದಿವ್ಯಾಂಗ ಚೇತನ ಅಂತ ಹೇಳ್ತೇವೆ. ಹಾಗೆ ನಾವು ಈಗ 95 ಮಕ್ಕಳನ್ನು ನಾವು ಆಯ್ಕೆ ಮಾಡಿಕೊಂಡಿರ್ತೇವೆ. ಕಳೆದ ವರ್ಷದ ಹಾಗೆ ಅವರನ್ನು 4 ಬಸ್ಸುಗಳಲ್ಲಿ ನಾವು ಬೆಳಿಗ್ಗೆ 8-8:30 ಗಂಟೆಗೆ BMS ಅಲ್ಲಿ ನಾವು ಸೇರಿಸಲಿದ್ದೇವೆ. ಅಲ್ಲಿ ಅವರಿಗೆ ಬುಫೆಟ್ ಬ್ರೇಕ್ಫಾಸ್ಟ್ ರೆಡಿ ಮಾಡಿರ್ತೇವೆ. 2 ಸೆಂಟರಿಂದ ನಾವು ಈ ಬಾರಿ ನಾವು 2 ಸೆಂಟರಿಂದ 45+45 ಮಕ್ಕಳನ್ನು ಆಯ್ದುಕೊಂಡಿರ್ತೇವೆ. ಒಂದು ಹಿದಾಯ ನಮ್ಮ ಬಂಟ್ವಾಳ ಸಮೀಪ ಇದೆ, ಮತ್ತೊಂದು ಸಾನ್ನಿಧ್ಯ ಮಂಗಳೂರಿನಲ್ಲಿರುವ ಸಾನ್ನಿಧ್ಯ. ಬೆಳಿಗ್ಗೆ BMSನಿಂದ ಪ್ರಾರಂಭ ಮಾಡಿ ಅದರ ನಂತರ ನಾವು ಪಿಲಿಕುಲಕ್ಕೆ ಅವರನ್ನು ಪ್ರಾಣಿ ಸಂಗ್ರಹಾಲಯಕ್ಕೆ ಕರೆದುಕೊಂಡು ಹೋಗುತ್ತೇವೆ. ಮಧ್ಯಾಹ್ನದ ಲಂಚ್ ನಾವಿಲ್ಲಿ ನಮ್ಮ ಜೆಪ್ಪು ಸಮೀಪ ಇರುವ ಪಾಲೆಮಾರ್ ಗಾರ್ಡನ್ನಲ್ಲಿ ಅವರಿಗಾಗಿ ವಿಶೇಷವಾದ ಒಂದು ವೇದಿಕೆ ಮತ್ತು ಸೆಟಪ್ಗಳನ್ನು ನಾವು ಮಾಡಿಕೊಂಡು ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜಿದ ಸಸ್ಯಶಾಸ್ತ್ರ ವಿಭಾಗ ಬೊಕ್ಕ ಕುಡ್ಲದ ಆಕೃತಿ ಆಶಯ ಪಬ್ಲಿಕೇಶನ್ಸ್ ಜೊತೆ ಸೇರಿಗೇಡು ದಿನೇಶ್ ನಾಯಕ್ ವಿಟ್ಲ ಬರೆತಿನ ಸಸ್ಯ ಶ್ಯಾಮಲ ಬುಕ್ದ ಲೋಕಾರ್ಪಣೆ ಶನಿವಾರ ಕಾಣೆ 10 ಗಂಟೆಗೆ ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜಿದ ಶಿವರಾಮ ಕಾರಂತ ಸಭಾಭವನಡು ನಡಪುಣೊಂದು ಪ್ರಕಾಶಕರು ಕಲ್ಲೂರು ನಾಗೇಶ್ ಪ್ರಕಟಣೆ ತೆರಿಪಾದರು. ಕಾಂತಾರ 1 ಸಿನಿಮಾದ ಗೆಲ್ಮೆದಲೆಕ್ಕುಡು ನಟೆ ನಿರ್ದೇಶಕರು ರಿಷಬ್ ಶೆಟ್ಟಿ ಬೊಕ್ಕ ಸಿನಿಮಾ ಕೂಟದಕ್ಲು ಗುರುವಾರ ರಾತ್ರಿ ಕುಡ್ಲದ ಬಾರೆಬೈಲ್ ವರಾಹ ಪಂಜುರ್ಲಿ ಜಾರಂದಾಯ ಬೊಕ್ಕ ಬಂಟ ದೈವಸ್ಥಾನುಡು ಪರಕೆದ ನೇಮ ಕೊರಿಯರು. ಕಾಂತಾರ 1 ಸಿನಿಮಾದ ಗೆಲ್ಮಿದಲೆಕ್ಕುಡು ನಟೆ ನಿರ್ದೇಶಕರು ರಿಷಬ್ ಶೆಟ್ಟಿ ಬೊಕ್ಕ ಸಿನಿಮಾ ಕೂಟದಕ್ಲು ಗುರುವಾರ ರಾತ್ರಿ ಕುಡ್ಲದ ಬಾರೆಬೈಲ್ ವರಾಹ ಪಂಜುರ್ಲಿ ಜಾರಂದಾಯ ಬೊಕ್ಕ ಬಂಟ ದೈವಸ್ಥಾನುಡು ಪರಕೆದ ನೇಮ ಅಟ್ಟಣೆ ಮಲ್ತದಿತ್ತೇರು. ರಿಷಬ್ ಶೆಟ್ಟಿ ಬೊಕ್ಕ ಹೊಂಬಾಳೆ ಫಿಲ್ಮ್ಸ್ ನಿಲಿಟ್ ಈ ಪರಕೆದ ನೇಮ ನಡತಂಡ ಬೊಡೆದಿ ಬೊಕ್ಕ ಜೋಕುಲು ಈ ಪೊರ್ತುಡಿತ್ತೇರು. ಸಿನಿಮಾ ತಯಾರು ಮಲ್ತಿನ ವಿಜಯ್ ಕಿರಂಗದೂರ್, ನಿರ್ದೇಶಕರು ಸಂತೋಷ್ ಆನಂದ್ ರಾಮ್ ಸೇರಿನಂಚ ಸಿನಿಮಾ ರಂಗದ ಪಾಕ ಜನ ಪಾಲ್ದೆತ್ತೊಂಡರು. ಕರಿನ ಏಪ್ರಿಲ್ ಉಂದುವೆ ದೈವಸ್ಥಾನದ ನೇಮದ ಪೊರ್ತುಡು ರಿಷಬ್ ಶೆಟ್ಟಿ ಬೊಕ್ಕ ಕುಟುಂಬ ಬತ್ತದಿತ್ತೇರು. ಜಾಗ್ರತೆ ಡುಪ್ಪೋಡು ಬೊಕ್ಕ ತಾನೇ ಬೆರಿಕಾಪಾದು ಉಪ್ಪು ಎಂದು ದೈವ ಆನಿ ಅಭಯದ ನುಡಿ ಕೊಡ್ದಿತ್ತಂಡು ಗುರುವಾರ ಅವ್ವೇ ದೈವಸ್ಥಾನಡು ಪರಕೆದ ನೇಮ ಸಂದಾಯಿರು.
ದಕ್ಷಿಣ ಕನ್ನಡ ಜಿಲ್ಲೆದ ಗ್ರಾಮ ಪಂಚಾಯತ್ಲೆಡು ಸಂಜೀವಿನಿ ಒಕ್ಕೂಟ ಗುತ್ತಿಗೆದಾರನ ಅಧೀನೋಡು ಕಾರ್ಯ ಮಲ್ತೊಂದು ಪುನಃ ಸ್ವಚ್ಛತಾ ಗಾಡಿ ಡ್ರೈವರ್ಲು ಬೊಕ್ಕ ನಿರ್ಮಲ ಮಲ್ಪನ ಬೇನ್ಪುನಕಲು ಬೇತೆ ಬೇತೆ ಬೇಡಿಕೆಯನ್ನು ದುಂಬುದಿದ್ದು ಡಿಸೆಂಬರ್ 1 ಕೆಲಸ ಮಲ್ಪಂದೆ ಪ್ರತಿಭಟನೆ ನಡಪಾಯರೆ ನಿರ್ಧಾರ ಮಲ್ತದಿರಂದು ನಾಯಕಿಯರು SP ಆನಂದ ಸುದ್ದಿಕುಟ್ಟೋಡು ತೆರಿಪಾದರು. ದಕ್ಷಿಣ ಕನ್ನಡ ಜಿಲ್ಲಾ ಪೌರ ಕಾರ್ಮಿಕರನ ಬೊಕ್ಕ 4ನೇ ದರ್ಜೆ ಕೆಲಸದಕ್ಲಿನ ಸಂಘದ ಪ್ರಧಾನ ಕಾರ್ಯಂತರಿ SP ಆನಂದ ಕುಡ್ಲಡು ಸುದ್ದಿ ಕೊಟ್ಟೋಡು ಪಾತಿರ್ದು ದಕ್ಷಿಣ ಕನ್ನಡ ಜಿಲ್ಲೆದ ಗ್ರಾಮ ಪಂಚಾಯತ್ಲೆಡು ಸಂಜೀವಿನಿ ಒಕ್ಕೂಟ ಗುತ್ತಿಗೆದಾರನ ಅಧೀನೋಡು ಕಾರ್ಯ ಮಲ್ತೊಂದು ಪುನಃ ಸ್ವಚ್ಛತಾ ಗಾಡಿ ಡ್ರೈವರ್ಲು ಬೊಕ್ಕ ನಿರ್ಮಲ ಮಲ್ಪನ ಬೇನ್ಪುನಕಲು ಬೇತೆ ಬೇತೆ ಬೇಡಿಕೆಯನ್ನು ದುಂಬುದಿದ್ದು ಡಿಸೆಂಬರ್ 1 ಕೆಲಸ ಮಲ್ಪಂದೆ ಪ್ರತಿಭಟನೆ ನಡಪಾರೆ ನಿರ್ಧಾರ ಮಲ್ತದಿರಂದು ಪಂಡಿರು. ಜಿಲ್ಲೆಡು 322 ಗ್ರಾಮ ಪಂಚಾಯತ್ ಇದ್ದದು ಅವಿಟ್ಟು ಸಂಜೀವಿನಿ ಒಕ್ಕೂಟ ಗುತ್ತಿಗೆದಾರನ ಅಡಿಟ್ ಕೆಲಸ ಮಲ್ತೊಂದು ಪುನಃ 220 ಜನ ಗಾಡಿ ಡ್ರೈವರ್ಲು ಬೊಕ್ಕ ನಿರ್ಮಲ ಮಲ್ಪನ ಕೆಲಸದಕ್ಕೂ ಉಳ್ಳೇರು. ಅಕ್ಲೆಗೆ ವಾರುಡು 2-3 ದಿನ ಮಾತ್ರ ಕೆಲಸ, ಸಂಬಳ ತಿಂಗಳಿಗೆ 3,000 ರೂಪಾಯಿ ಮಾತ್ರ. ಬೇತೆ ಒವ್ವೇ ಸವಲತ್ತಿಜ್ಜಿ ಈ ಸಂಬಳ ಹೊಡೆದು ಅಕ್ಲೆಗೆ ದಿನ ಕರಿಪುನನೆ ಕಷ್ಟ ಆತಂಡು. ಅಕ್ಲಿನ ಸೇವೆಯನ್ನು ಕಾಯಂ ಮಲ್ತದು ಪಂಚಾಯತ್ ಕೆಲಸದಕ್ಲಾದ ಲೆಕ್ಕೊಗುದಿತ್ತೊಂದು ಒಂಜಿ ಈತಂದು ನಿಘಂಟದ ಸಂಬಳ ಸೇವಾ ಭದ್ರತೆ ಬೊಕ್ಕ ಬೇತೆ ಸವಲತ್ತಲಿನ ಒದಗಾವಡೊಂದು ಒತ್ತಾಯ ಮಲ್ತದ ಪಾಕಸರ್ತಿ ಭಿನ್ನ ಐತನ್ನ ಓಲೆ ಕೊರುಂಡಲ ಈಡಮುಟ್ಟ ಸರ್ಕಾರ ಒವ್ವೇ ಕ್ರಮದಿತ್ತೊಂದುಜೆ ಅಂಚಾದಿತ್ಯ ಪ್ರತಿಭಟನೆಗೆ ನಿರ್ಧಾರ ಮಲ್ತದಂಡು. ಡಿಸೆಂಬರ್ 1 ಕೆಲಸ ಉಂಟಾದ ಕುಡ್ಲಾಡ್ ಪ್ರತಿಭಟನೆ ಜಾತ ನಡಪಾದ ಭಿನ್ನ ಐತನ್ನ ಓಲೆ ಕೊರ್ಪುಣಂದು SP ಆನಂದ ಪಂಡೇರು. ಸಂಘದ ಗುರುಕಾರ್ಯರು ಅನಿಲ್ ಕುಮಾರ್, ಪುತ್ತೂರು ತಾಲೂಕದ ಸ್ವಚ್ಛತಾ ಗಾಡಿದ ಪುಂಜು ಡ್ರೈವರ್ ಪೌಲಿನ್ ಮೊಂತೇರೋ, ಪೌರ ಕಾರ್ಮಿಕರು ಪುತ್ತೂರ್ದ ದೀಪ್ತಿ, ಹೇಮಾ ಕಡಬ, ರೇಣುಕಾ ಬಿಳ್ತಂಗಡಿ ಬೊಕ್ಕ ವಿನೋದ ಬಿಳ್ತಂಗಡಿ ಸುದ್ದಿ ಕೊಟ್ಟೊಡಿತ್ತಿರು. ಅವರು ಕೆಲಸ ಮಾಡುವಂತ ಇವತ್ತು ಗೊತ್ತಿದೆ, ಯಾಕಂದ್ರೆ ಸ್ವಚ್ಛತೆ ಕೆಲಸ ಅಂದ್ರೆ ಅದರಲ್ಲಿ ಅವ್ರಿಗೆ ಭದ್ರತೆ ಇಲ್ಲ. ಇವತ್ತು ಸರಿಯಾದ ಗ್ಲೌಸ್ ಇಲ್ಲ, ಮಾಸ್ಕ್ ಇಲ್ಲ, ಮತ್ತು ಅವರಿಗೆ ESI ಇಲ್ಲ, PFI ಇಲ್ಲ, ಮತ್ತು ಅವರಿಗೆ ಒಂದು 2 ತಿಂಗಳಿಗೆ ಅಥವಾ 3 ತಿಂಗಳಿಗೆ ಅವ್ರನ್ನ ಮೆಡಿಕಲ್ ಚೆಕಪ್ ಅದು ಕೂಡ ಇಲ್ಲ, ಮತ್ತು ಯಾವುದೇ ಕೂಡ ಒಂದು ಭದ್ರತೆ ಇಲ್ಲ. ಇವ್ರನ್ನ ದುಡಿಸ್ತಾರೆ, ದುಡಿಸಿ ಅದಲ್ಲದೆ ಪ್ರತಿ ತಿಂಗಳು ಇವರಿಗೆ ಮನೆ ಮನೆಗೆ ಹೋಗಿ ಇವರೇ ಇದು ಟ್ಯಾಕ್ಸ್ ಕಲೆಕ್ಷನ್ ಮಾಡಬೇಕು. ಅಂದರೆ ಆ ಟ್ಯಾಕ್ಸಿಂದ ಬಂದಂಥ ಅದರಲ್ಲಿ ಇವರಿಗೆ ಸಂಬಳ ಕೊಡೋದು. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿದ ನಿಲೆಟು ಡಿಸೆಂಬರ್ 7 ಆಯ್ತಾರ ಪುತ್ತೂರದ ಪುರಭವನಡು 2022-23 ಸಾಲದ ಬ್ಯಾರಿ ಅಕಾಡೆಮಿ ಮರ್ಯಾದಿ ಪುರಸ್ಕಾರ ಕೊರ್ಪುನ ಬೊಕ್ಕ ಬ್ಯಾರಿ ವಿದ್ಯಾರ್ಥಿ ಸಂಗಮ ಅಟ್ಟಣೆ ಮಲ್ತದ ಅಂದು ಅಕಾಡೆಮಿ ಗುರುಕಾರ್ಯರು ಉಮರ್ UH ಪಂತೆರು. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿದ ಗುರುಕಾರ್ಯರು ಉಮರ್ UH ಕುಡ್ಲಡು ಸುದ್ದಿ ಕೊಟ್ಟಡು ಪಾತಿರ್ದು ಅಕಾಡೆಮಿದ ನಿಲೆಟ್ಟು ಡಿಸೆಂಬರ್ 7 ಆಯ್ತಾರ ಪುತ್ತೂರದ ಪುರಭವನಡು 2022-23 ಸಾಲದ ಬ್ಯಾರಿ ಅಕಾಡೆಮಿ ಮರ್ಯಾದಿ ಪುರಸ್ಕಾರ ಕೊರ್ಪುನ ಬೊಕ್ಕ ಬ್ಯಾರಿ ವಿದ್ಯಾರ್ಥಿ ಸಂಗಮ ಅಟ್ಟಣೆ ಮಲ್ತದ ಅಂದ್ ಪಂಡೇರು. ಆನಿಕಾಂಡೆ 10 ಗಂಟೆಗೆ ಎತ್ಕೊನ್ನ ಸಮಿತಿ ಗುರುಕಾರ್ಯರು KP ಅಹಮದ್ ಹಾಜಿ ಕಾರ್ಯಕ್ರಮ ಉದ್ದೀಪನ ಮಲ್ಪುವೆರು. ಐದು ಬೊಕ್ಕ ಪೊಂಜೋಳಿಗೆ ಸಂಪ್ರದಾಯದ ತೆನಸು ಬೊಕ್ಕ ಮದ್ರಿಂಗಿ ವಿನ್ಯಾಸ ಪಂಥ ನಡಪುಂಡು ಬೊಕ್ಕ ಸಾರ್ವಜನಿಕರಿಗೆ ರಸ ಪ್ರಶ್ನೆ ಪಂತಾದಿ ಒಂದೊಂದು ಆರ್ಪಂಡೇರು. ಮಧ್ಯಾಹ್ನ 2 ಗಂಟೆಗೆ ವಿದ್ಯಾರ್ಥಿ ಸಂಗಮ ನಡಪುಂಡು ಜವಣ ಜವಂದಿಲಿನ ಇದುರುಪುನ ಸವಾಲು ಬೊಕ್ಕ ಪರಿಯಾರ ಚರ್ಚದ ಕೂಟ ಬ್ಯಾರಿ ಕಬಿಕೂಟ ಇಂಚಿತ್ತಿ ನಡಪರೆ ಉಂಡು ಉಮರ್ UH ಪಂಡೇರು. ಅಬುಬಕರ್ ಆರ್ಲಪದವು, ನೂರುದ್ದೀನ್ ಸಾಲ್ಮಾರ, KM ಸಿದ್ದಿಕ್, VK ಶರೀಫ್ ಬಪ್ಪಳಿಕೆ ಸುದ್ದಿ ಕುಟ್ಟೊಡಿತ್ತೇರು. ಡಿಸೆಂಬರ್ 7 ಭಾನುವಾರ ಪುತ್ತೂರು ಪುರಭವನದಲ್ಲಿ 2022 ಮತ್ತು 23ನೇ ಸಾಲಿನ ಬ್ಯಾರಿ ಅಕಾಡೆಮಿ ಚಮ್ಮನ ಮತ್ತು ವಿದ್ಯಾರ್ಥಿ ಸಂಗಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾವು ವರ್ಷಕ್ಕೆ 3 ಮಂದಿಗೆ ಜೀವಮಾನ ಸಾಧನೆಗಾಗಿ ಗೌರವ ಪ್ರಶಸ್ತಿಯನ್ನು ಕೊಡ್ತೀವಿ. ಅದು ಬ್ಯಾರಿ ಸಾಹಿತ್ಯ, ಸಂಸ್ಕೃತಿ, ಕಲೆ ಈ ವಿಭಾಗಗಳಲ್ಲಿ. ಅದೇ ರೀತಿ ವರ್ಷಕ್ಕೆ 5 ಮಂದಿಗೆ ಗೌರವ ಪುರಸ್ಕಾರ ಅಂತ ಕೊಡ್ತಾ ಇದ್ವಿ. ಅದನ್ನ ಈ ಗೌರವ ಪುರಸ್ಕಾರ ಮತ್ತು ಗೌರವ ಪ್ರಶಸ್ತಿಯ ವ್ಯತ್ಯಾಸ ತುಂಬ ಮಂದಿಗೆ ಗೊತ್ತಾಗಲ್ಲ. ಅದಕ್ಕಾಗಿ ನಾವು ಆ ಗೌರವ ಪುರಸ್ಕಾರವನ್ನ ಬ್ಯಾರಿ ಅಕಾಡೆಮಿ ಚಮ್ಮನ ಅಂತ ತಿದ್ದುಪಡಿ ಮಾಡಿಕೊಂಡಿದ್ದೀವಿ. ಇದರ ಈ ಗೌರವ ಪುರಸ್ಕಾರ ಪ್ರದಾನ ಸಮಾರಂಭ ಮತ್ತು ವಿದ್ಯಾರ್ಥಿ ಸಂಗಮ ಕಾರ್ಯಕ್ರಮ ದಿನಪೂರ್ತಿ ನಡೆಯುತ್ತದೆ ಪುರಭವನದಲ್ಲಿ. ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ. ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನೋಡು ನಡೆತಿನ ಶ್ರೀ ದತ್ತ ಜಯಂತಿ ಮಹೋತ್ಸವ ಗುರುವಾರ ಕೆರಿಯಾಡ್ ಕಾಂಡೆ ಶ್ರೀ ದತ್ತಮಾಲೆ ಪಾಡ್ದಿನಕ್ಲಿನ ನಾಮ ಸಂಕೀರ್ತನದ ಶೋಭಾಯಾತ್ರೆ ಮಧ್ಯಾಹ್ನ ದತ್ತ ಮಹಾಯಾಗದ ಪೂರ್ಣಾಹುತಿ ಮಹಾಪೂಜೆ ನಡೆತಂಡ.
ಒಡೇರು ಶ್ರೀ ಗುರುದೇವ ದತ್ತ ಸಂಸ್ಥಾನಡು ಶ್ರೀ ಗುರುದೇವಾನಂದ ಸ್ವಾಮೀಜಿಯರ್ನ ದುಂಬಾಳ್ತೆಡು ನವೆಂಬರ್ 28 ಡಿಸೆಂಬರ್ 4 ಶ್ರೀ ದತ್ತ ಜಯಂತಿ ಮಹೋತ್ಸವ ಲೆಕ್ಕುಡು ನಿಚ್ಚಲ ಶ್ರೀ ಗುರುಚರಿತ್ರೆ ವೇದ ಪಾರಾಯಣ ಹರಿಕತೆ ಸತ್ಸಂಗ ಶ್ರೀ ದತ್ತನಾಮ ಜಪ ಕಲ್ಪೋಕ್ತ ಪೂಜೆ ಮಾಪೂಜೆ ಮಧ್ಯಾಹ್ನ ಯಕ್ಷಗಾನ ತಾಳಮದ್ದೊಳಿ ಬಯ್ಯಗ ದತ್ತ ನಾಮ ಜಪ ನಡಪದು ಗುರುವಾರ ಈ ಮಾತಾ ಕಾರ್ಯಕ್ರಮಲಿನ ಮುಗಿತಲ ಅಟ್ಟಣೆ ಆದಿತ್ತನು ಕಾಂಡೆ ಶ್ರೀ ದತ್ತಮಾಲೆ ಪಾಡ್ನಕ್ಲಿಡ್ದು ನಾಮ ಸಂಕೀರ್ತನದ ಶೋಭಾಯಾತ್ರೆ ನಡೆತನು ಮಧ್ಯಾಹ್ನ ಶ್ರೀ ಗುರುಚರಿತ್ರೆ ವೇದ ಪಾರಾಯಣದ ಮುಗಿತಲ ಬೊಕ್ಕ ಶ್ರೀ ದತ್ತ ಮಹಾಯಾಗದ ಪೂರ್ಣಾಹುತಿಯಾದ ಕಲ್ಪೋಕ್ತ ಪೂಜೆ ಮಹಾಪೂಜೆ ಮಲ್ತೆರು ಶ್ರೀ ಗುರುದೇವಾನಂದ ಸ್ವಾಮೀಜಿಯರಿದ್ದ ಸಂಪ್ರದಾಯದಂಚ ಮಧುಕರಿ ಸೇವೆ ನಡೆತನು ಶ್ರೀರಾಮ ಮಾಡಿಲ ದುರ್ಗಾ ಮಹಾಲಕ್ಷ್ಮಿ ದೇವಸ್ಥಾನದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಸಂಸ್ಥಾನದ ಸಾಧ್ವಿ ಮಾತಾನಂದಮಯಿ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕಿಯರು ಊರ ಪರ ಊರ ಭಕ್ತರು ಒಡಿಯೂರು ಗುರುದೇವ ಸೇವಾ ಬಳಗದಕ್ಲು ಗ್ರಾಮ ವಿಕಾಸ ಯೋಜನೆದಕ್ಲು ಬೇತೆ ಬೇತೆ ಸಮಿತಿಯಲ್ಲಿನ ಪದಾಧಿಕಾರಿಗಳು ಸದಸ್ಯರು ಈ ಪೊರ್ತುಡಿತ್ತರು ಮಧ್ಯಾಹ್ನ ನುಪ್ಪು ಪ್ರಸಾದ ಬೈಯರ್ದು ಬೊಕ್ಕ ಶ್ರೀ ಗುರುದೇವ ದತ್ತ ಲಕ್ಷ ದೀಪಾವಳಿ ರಾತ್ರಿ ರಂಗಪೂಜೆ ಬೊಳ್ಳಿ ತೀರದ ಉಚ್ಚಯ ಉಯ್ಯಾಲೆ ಸೇವೆ ಇಂಚ ಬೇತೆ ಬೇತೆ ಕಾರ್ಯಕ್ರಮಗಳು ನಡೆತಂಡು ದತ್ತ ಅಂದರೆ ಕೊಡಲ್ಪಟ್ಟದ್ದು ಅಂತ ಅರ್ಥ. ಭಗವಂತನು ತನ್ನನ್ನು ತಾನು ಕೊಡಲ್ಪಟ್ಟ. ಅದು ಯಾರಿಗೆ ಕೊಡಲ್ಪಟ್ಟ ಅಂದರೆ ಅತ್ರಿ ಮತ್ತು ಅನಸೂಯ ದಂಪತಿಗಳಿಗೆ ಮಗುವಾಗಿ ಜನಿಸಿದ ಒಂದು ಅಪೂರ್ವವಾದ ಒಂದು ವಿಶಿಷ್ಟವಾಗಿರುವಂಥ ದತ್ತ ಅವತಾರ. ಧರ್ಮಗ್ಲಾನಿಯಾದಾಗ ಭಗವಂತನು ಆವಾಗ ಬೇರೆ ಬೇರೆ ಅವತಾರಗಳನ್ನು ಮಾಡಿದ್ದು ನಮ್ಮ ಮುಂದೆ ಇದೆ. ದೇವನೇ ಗುರುವಾಗಿ, ಗುರುವೇ ದೇವನಾಗಿ ಅವತರಿಸುವಂಥ ಒಂದು ಸಂದರ್ಭ, ಅದೊಂದು ದತ್ತ ಅವತಾರ ಅಂತ ನಾವು ನೋಡ್ಬೋದು. ಸಂತ ಸಮಾಜ ಅನ್ನುವಂಥದ್ದು ನಾಣ್ಯಕ್ಕೆ ಎರಡು ಮುಖಗಳಿದ್ದಂತೆ. ಈ ಬದುಕು ಚಲಾವಣೆ ಆಗಬೇಕಾದ್ರೆ ಎರಡು ಮುಖಗಳು ಬೇಕು, ಸಂತನೂ ಬೇಕು, ಸಮಾಜವೂ ಬೇಕು. ಸರಿಯಾದ ಬದುಕು ಆಗಬೇಕಾದ್ರೆ ಎರಡೂ ಬೇಕು, ಒಂದಕ್ಕೊಂದು ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು. ಆಗ ನಿಜವಾದ, ಅದಕ್ಕೆ ಹೇಳಿರುವಂಥದ್ದು ಭಗವಂತನ ಅವತಾರ ಅಂತಂದರೆ ಅದು ಸಮರಸ ತತ್ವದ ಅವತಾರ, ಎಲ್ಲರನ್ನೂ ಸಮಾನವಾಗಿ ನೋಡುವಂಥ ವಿಷಯ. ಅದಕ್ಕೆ ಹೇಳುವಂಥದ್ದು ಸಮರಸ ತತ್ವದ ಒಂದು ಏನು ಗಟ್ಟಿತನ ಇದೆ ನೋಡಿ, ಅದು ಸಮಾಜವನ್ನು ಬಲಿಷ್ಠಗೊಳಿಸಲಿಕ್ಕೆ ಅವಕಾಶ ಮಾಡಿಕೊಡ್ತದೆ ಅಂತ. ಭಕ್ತಾದಿಗಳ ಉದ್ಧಾರವೇ ಜಗತ್ತಿನ ಉದ್ಧಾರ, ವಿಶ್ವದ ಕಲ್ಯಾಣ, ವಿಶ್ವದ ಶಾಂತಿ ಅನ್ನುವಂಥ ಮನೋಭಾವದಲ್ಲಿ ಈ ಕ್ಷೇತ್ರವನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಕಲಿಯುಗದಲ್ಲಿ ಈ ಜಪಯಜ್ಞ ಹೇಗೆ ಇರಬೇಕು ಅಂತ ಹೇಳಿದರೆ, ಇವತ್ತು ಇಲ್ಲಿ ಮಾತ್ರ ಅಲ್ಲ, ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ 2 ಹೊತ್ತು 15 ನಿಮಿಷ ನಿಮ್ಮ ಮನೆಯಲ್ಲಿದ್ದವರು ಸಂಸಾರಸ್ಥರು ಎಲ್ಲರೂ ಸೇರಿ ಈ ನಾಮ ಜಪಯಜ್ಞ ಮಾಡಬೇಕು. ಇದರ ಅವಶ್ಯಕತೆ ಇದೆ. ವಿಶ್ವ ಶಾಂತಿಗೋಸ್ಕರ, ವಿಕೃತ ಮನೋಭಾವಗೋಸ್ಕರ, ಅಸಂಬದ್ಧವಾದಂಥ ವಿಕೃತಿಗಳು ಸೃಷ್ಟಿಯಾಗತಕ್ಕಂಥ ಈ ಕಾಲ ಪರಿಸ್ಥಿತಿಯಲ್ಲಿ ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಬೇರೆ ಬೇರೆ ಕ್ಷೇತ್ರದಲ್ಲಿ ನಾವೆಲ್ಲರೂ ಸಮಾನತೆಯನ್ನು ಕಂಡುಕೊಳ್ಬೇಕು, ಮಾನವೀಯ ಮೌಲ್ಯವನ್ನು ಉಳಿಸ್ಕೊಳ್ಬೇಕು, ಈ ಜಗತ್ತಿನ ವಿಶ್ವಶಾಂತಿಯನ್ನು ಬಯಸಬೇಕು. ಈ ಉದ್ದೇಶದಲ್ಲಿ ಪೂಜ್ಯರು ಇವತ್ತು ಈ ನಾಮಸ್ಮರಣೆಯನ್ನು ಮಾಡಿದ್ದಾರೆ, ಜಪಯಜ್ಞ ಮಾಡಿದ್ದಾರೆ. ಬಹಳ ಒಳ್ಳೆಯ ರೀತಿಯಲ್ಲಿ ಇಂದು ಈ ಕೋಟಿ ನಾಮ ಜಪಯಜ್ಞದ ಸಮಾರೋಪ ಆಗಿದೆ. ಆ ಅಂಕೆ ಮೀರಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಗುರು ಸಂಕಲ್ಪ ಅಂದರೆ ಹಾಗೆ
ಗುರುಗಳ ಆ ದೈವಿಕ ಅನುಗ್ರಹ ಅಂದರೆ ಹರಿಯುವ ನೀರಿನ ಹಾಗೆ ಅಂತ. ಆ ಗುರುಗಳ ದೈವಿಕ ಅನುಗ್ರಹ ನಮಗಾಗಬೇಕಿದ್ರೆ ಆ ಗುರು ಸಾನ್ನಿಧ್ಯದಲ್ಲಿದ್ಕೊಂಡು ಗುರು ಸ್ಮರಣೆ ಮಾಡಿಕೊಂಡು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು. ಅದು ಅಲ್ಲಿ ಅನುಗ್ರಹ ಖಂಡಿತ ಆಗ್ತದೆ. ಶ್ರೀ ಮಹಾಗಣಪತಿ ದೇವಸ್ಥಾನ ಉರುವಷ್ಟೂರು ಮಂಗಳೂರು ಬ್ರಹ್ಮಶ್ರೀ ವೇದಮೂರ್ತಿ ಡಾಕ್ಟರ್ ಶಿವಪ್ರಸಾದ್ ತಂತ್ರಿಲಿನ ಪೌರೋಹಿತ್ಯೋಡು ಶ್ರೀ ಕ್ಷೇತ್ರಡು ಶ್ರೀ ಚಕ್ರ ಪೂಜೆ ಬಾರಿ ಶ್ರದ್ಧಾ ಭಕ್ತಿಡ ನಡೆತಂಡ. ರಾತ್ರಿ ಮಹಾಪೂಜೆದ ಬೊಕ್ಕ ಅನ್ನ ಸಂತರ್ಪಣೆ ಅಟ್ಟಣೆ ಆದಿತ್ತಂಡ. ದೇವಳ್ಯದ ಅಧ್ಯಕ್ಷರು ಸುರೇಂದ್ರರಾವ್ ಬೊಕ್ಕ ಕಾರ್ಯಕಾರಿ ಸದಸ್ಯರು ಪಾಕಜನ ಭಕ್ತರು ದೇವರನ ಇಂಬು ನಟ್ಟೊಂಡೇರು. ಪೂಜೆದ ಒಂಜಾತ ಪೊರ್ಲು ಇತನಿಕ್ಲೆಗಾದ. ಜಲ್ಲಿಗುಡ್ಡದ ಸ್ವಸ್ತಿಕ್ ಕಲಾ ಕೇಂದ್ರ ವತಿಡಿದು ಕೊರೊಂದೊಪ್ಪುನ 2025-26ನೇ ಸಾಲದ ಪ್ರತಿಷ್ಠಿತ ಬಾಬು ಕುಟ್ಟಡ್ಕ ಪ್ರಶಸ್ತಿಗೆ ಹಿರಿಯ ಯಕ್ಷಗಾನ ಕಲಾವಿದರು ಪುತ್ತಿಗೆ ಕುಮಾರಗೌಡ ಮೇರಿನ ಆಜತ್ತಿದ್ದರು. ಶ್ರೀ ರಾಮಕೃಷ್ಣ ಮಿಷನ್ ಮಂಗಳೂರು ಬೊಕ್ಕ ಪುಟ್ಟಣ್ಣ ಕುಲವೇ ಪ್ರತಿಷ್ಠಾನದ ಸಹಯೋಗಡು ಡಿಸೆಂಬರ್ 7 ಬಯ್ಯ 4 ಗಂಟೆಗೆ ಮಂಗಳ ದೇವಿ ದಲ್ಪದ ಮಟ್ಟದ ವಿವೇಕಾನಂದ ಸಭಾಂಗಣಡು ನಡುಪಿನ ಕಾರ್ಯಕ್ರಮಟ್ಟು ಪ್ರಶಸ್ತಿ ಪ್ರದಾನ ನಡಪುಣ ಪಂಡದ ಕೇಂದ್ರದ ಸಂಚಾಲಕರು ಕೆಸಿ ಹರಿಶ್ಚಂದ್ರ ರಾವ್ ತೆರಿಪಾದರು. ಸಭಾ ಕಾರ್ಯಕ್ರಮದ ದುಂಬತ್ತ ಶಾಂಭವಿ ವಿಜಯ ಯಕ್ಷಗಾನ ತಾಳಮದ್ದಳೆ ನಡಪರೆ ಉಂಡು ಮಾತಿರ್ಲ ಬತ್ತದು ಲೇಸನ ಪೊರ್ಲು ಮತ್ತು ಕೊರಡು ಪಣದು ಸಂಘಟಕರು ಲೆಪ್ಪ ಕೊಡ್ತಿರೋ ಇಡೆಗ ಇನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ಮೇರು.